부채? 밀러? 밀러 부채? 아, ಯಾವ್ ನಾವು ಹೀಗೆ ಹೇಳ್ತೀವಿ ಅಲ್ಲ ಹೀಗೆ ಇದರಲ್ಲಿ ಬೇಯ್ದದ್ದು ನೋಡಿ ಹೇಗಿದೆ ಅಂತ. ಟೇಸ್ಟಿ ಇದು ಪರಿಮಳ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ. ಅರಶಿನ ಎಲೆದು ಪರಿಮಳ. ಹಾಯ್ ಆಲ್, ನಾನೀಗ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸೊ ವಿಷಯ ಏನು, ನಾವು ಇವತ್ತು ಮಂಜಲ್ ಎರೆಗಟ್ಟಿ ಮಾಡುವ ಅಂತ ಇದ್ದೇವೆ. ಸೊ ಅದಕ್ಕೊಂದು ವಿಡಿಯೋ ಮಾಡಿ ಬ್ಲಾಗ್ ಮಾಡುವ ಅಂತ. ಅದಕ್ಕಿಂತ ಮುಂಚೆ ಒಂದು ಚರ್ಮುರಿ ತರಿಸಿದ್ದೆ ನಾನು. ಅದಕ್ಕೆ ಕುರ್ಲು ತರಿಸಿದ್ದೆ, ಚರ್ಮುರಿ ಮಾಡುವ ಅಂತ. ಚರ್ಮುರಿ ಮಾಡಿ ತಿನ್ನುವಂಥದ್ದು ಆಸೆ ಆಗ್ತಾ ಉಂಟು. ಸೊ ಈಗ ಮಾಡುವ. ಹಾಗೆ ಮಂಜಲ್ ಎರೆಗಟ್ಟಿ ಹೇಳಿದೆ ಅಲ್ಲ, ಅದಕ್ಕೆ ಅಕ್ಕಿ ಸಾಂಬಾರು ಅಕ್ಕಿ ಸಿಗುತ್ತೆ, ಅದನ್ನು ಹಾಕಿ ಮಾಡುವುದು. ಖಾಲಿ ಅದು ಮಾತ್ರ ವೈಟ್ ರೈಸಲ್ಲಿ ಅದನ್ನು ಹಾಕಿ ಮಾಡೋದು. ಸೊ ನಾವು 2.5 ಲೋಟೆ ಹಾಕಿದ್ದೇವೆ, ಯಾಕಂದರೆ ನಾವಿಬ್ಬರೆಲ್ಲ ಇರೋದೀಗ. ಸೊ ಅದಕ್ಕೆ 2.5 ಲೋಟೆ ಹಾಕಿದ್ದೇವೆ. ಅದನ್ನು ನೀರಲ್ಲಿ ಹಾಕಲಿಕ್ಕೆ ಇಟ್ಟು ಇನ್ನು ಸಂಜೆ ಅದನ್ನು ಗ್ರೈಂಡರ್ಗೆ ಹಾಕಬೇಕು. ಅದಕ್ಕಾಗಿ ಈಗ ನಾವು ಕುರ್ಲು ಮಾಡೋ ಮೊದಲಲ್ವಾ, ಕುರ್ಲು ಮಾಡೋದು ಸುಲಭ, ಅದು ಎಲ್ಲರಿಗೂ ಗೊತ್ತುಂಟು. ಹಾಗೆ ನಾನು ಕುರ್ಲು ಮಾಡೋದು ಹೇಗೆ ಅಂತಲ್ಲ, ಮಾಡಿ ತಿನ್ನುವುದನ್ನು ತೋರಿಸ್ತೇನೆ. ಕುರ್ಲು ಮಾಡುವುದು. ಸೊ ನನ್ನ ಮಗಳು ಇಲ್ಲಿ ಏನೋ ಮಾಡುತ್ತಾ ಇದ್ದಾಳೆ. ಹಾಗೆ ಕುರ್ಲು ಮಾಡಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಈಗ ಒಳಗೆ ವಿಡಿಯೋ ಮಾಡ್ತಿದ್ದೆ. ಹೊರಗೆ ಬಂದೆ, ಇವಳದು ಕಿತಾಪತಿ ಬೆಕ್ಕತ್ರ. ಪುಚ್ಚೆ ಬಿಲ್ಲು ಪುಚ್ಚೆ. ಯಾವ ಜಪ್ಪರ ಬಿಡೋರಿದ್ದಿ ಅಲ್ಲ ಸುರ್ಮಂತಲ್. ನೀರುಳ್ಳಿ ಮತ್ತು ಟೊಮೆಟೊ ತಗೊಂಡಿದ್ದೆ ನೋಡಿ. ಕುರ್ಲು ತರಿಸಿದ್ದೆ ಅಪ್ಪನ ಹತ್ರ. ಕುರ್ಲು ನೋಡಿ, ನನಗೆ ಕುರ್ಲು ನೋಡುವಾಗ ಆಸೆ ಆಗ್ತದೆ ಮಾಡಿ ತಿನ್ನಲಿಕ್ಕೆ. ಹಾಗೆ ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ನೀರುಳ್ಳಿಯನ್ನು ಕಟ್ ಮಾಡಿ, ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿ, ಅದಕ್ಕೀಗ ಮಿಕ್ಸ್ ಮಾಡಿ ಎಣ್ಣೆ ಹಾಕಬೇಕಲ್ಲ, ತೆಂಗಿನ ಎಣ್ಣೆ ಹಾಕಿ ರೆಡಿ ಆಯಿತು. ನಾವು ಹೀಗೆ ಹೇಳ್ತೀವಿ ಅಲ್ಲ, ಹೀಗೆ ಇದರಲ್ಲಿ ಕುರ್ಲು ಮಾಡಿದ್ ನೋಡಿದ್ರಲ್ಲ. ಕುರ್ಲು ಮಾಡಿ ತಿನ್ನೋದು ನಾವು ಹಾಗೆ, ಅಂದರೆ ಪ್ಲೇಟಲ್ಲಿ ಹಾಕಿ ತಿನ್ನೋದು ಒಂದು ಬೇರೆ, ಮಾಡಿದ್ರಲ್ಲೇ ತಿನ್ನೋದೊಂದೇ ಒಂದು ರುಚಿಯೇ ಬೇರೆ. ಹಾಗೆ ಫಿಲ್ಮ್ ಆಗ್ತಾ ಉಂಟು. ನಾನು ಫಿಲ್ಮ್ ನೋಡ್ತಿದ್ದೀರ ಚಂದಳಿದ್ದು. ಎಂತ ಅಂದರೆ ನಾವೀಗ ಅದು ಗಟ್ಟಿ ಮಾಡಲಿಕ್ಕೆ ರೆಡಿ ಮಾಡುವ. ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ, ಅದನ್ನೀಗ ನಾವು ಗ್ರೈಂಡರ್ಗೆ ಹಾಕಿ ರೆಡಿ ಮಾಡಲಿಕ್ಕೆ ನೋಡುವ ಏನಾಗ್ತದೆ ಅಂತ. ಮತ್ತೆ ಇದು ನೋಡಿ, ನಾನು ಅಕ್ಕಿ ನೀರಿಗೆ ಹಾಕಿಟ್ಟದ್ದು. ಇದು ಬೇಗ ಸಣ್ಣ ಆಗ್ತದೆ, ತುಂಬ ಹೊತ್ತಾಯ್ತಲ್ಲ. ಹಾಗೆ ಇದನ್ನು ಗ್ರೈಂಡರಿಗೆ ಹಾಕಿ ಆಯಿತು. ಇನ್ನೊಂದು ಗ್ರೈಂಡರ್ ಇರ್ತದಲ್ಲ, ಗ್ರೈಂಡರ್ ಸಣ್ಣ ಮಾಡಿ ನಮಗೆ ಕೊಡ್ತದೆ ಅಂತ. ಹಾಗೆ ಮಾಡಿ ಈಗ ನೋಡಿ ಆಯಿತು, ನಮ್ಮದು ರೆಡಿ ಆಯಿತು. ಸಣ್ಣಗೆ ಉಬ್ಬಿದ ಬಂದವನ್ನು ನಾವು ತೆಗೆದಿಟ್ವಿ, ಅದನ್ನು ಸಪ್ರೇಟ್ ಇಟ್ಟು. ನೆಕ್ಸ್ಟ್ ಇಲ್ಲಿ ಬೆಲ್ಲ ಮತ್ತು ತೆಂಗಿನ ತುರಿ ಇದನ್ನೆರಡನ್ನು ಮಿಕ್ಸ್ ಮಾಡಲಿಕ್ಕೆ ಸಿಹಿ ಪಾಕ ಚೆಂದ. ಹೀಗೆ ಖಾಲಿ ತಿಂಡಿ ಕೂಡ ಇದು ಖುಷಿ. ಅದೆರಡನ್ನು ಕೂಡ ಚೆಂದಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಚೆಂದವಾಗಿ ಮಿಕ್ಸ್ ಮಾಡಿಟ್ಟು ನೆಕ್ಸ್ಟ್ ಅದನ್ನು ಬಂದದ ಮೇಲೆ ಹಾಕಬೇಕು. ಎಲೆ ನೋಡ್ಬೋದು ನೀವು, ಇದು ಅರಶಿನದ ಎಲೆ. ಇದು ಎಲೆ ಮನೆಯಲ್ಲೇ ಉಂಟು, ಸ್ವಲ್ಪ ಈಸಿ ಆಯಿತು. ಸೊ ನೆಕ್ಸ್ಟ್ ನಾವು ಇನ್ನೂ ಅರಶಿನದ ಎಲೆಗೆ ಬಂದ ಹಾಕ್ತಿದ್ದೇವೆ ನೋಡಿ. ಬಂದದ ಮೇಲೆ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಹಾಕಬೇಕು ಮೇಲ್ಗಡೆ ಚೆಂದಾಗಿ, ಅದು ಟೇಸ್ಟ್ ಬರ್ತದಲ್ಲ. ಹಾಗೆ ಇದು ಮಾಡಿ ತುಂಬ ಎಲೆ ಬೇಕಾಯ್ತಾ, ಅಂದರೆ ಅಷ್ಟು ಇರಲಿಲ್ಲ ಮನೆಯಲ್ಲಿ. ಇದು ಪರ್ಚೇಸ್ ಮಾಡಿ ತಂದರು ಅಪ್ಪ. ಆಮೇಲೆ ಎಲ್ಲ ಎಲೆ ತುಳಿದಿಟ್ಟಿದ್ದಲ್ವ, ಪರ್ಚೇಸ್ ಮಾಡಿದ್ದು ಎಲೆ ಅಷ್ಟು ಒಳ್ಳೆಯದಿರಲಿಲ್ಲ, ಅಂದರೆ ಅದು ಎಲ್ಲ ತೂತು ಬೆಂದಿತ್ತು ಅಂತ ಅದನ್ನು ಒಳಗಿಟ್ಟಿದ್ರು. ಅದು ಕೊಡುವಾಗ ನಮಗೆ ತಂದು ಅದು
ಮತ್ತಲ್ಲಿ ಗೊತ್ತಾಗೋದು ಅದು ಹೋಗಿದೆ ಎಲೆ ಅಂತ. ಸೊ ಮನೆಯಲ್ಲಿದ್ದದ್ದು ಎಲೆ ತುಂಬ ಚೆಂದ ಇತ್ತು, ಇದು ಅಗಲ ಇತ್ತು. ಇದು ಸಣ್ಣ ಸಣ್ಣ ಎಲೆ, ಅಂದರೆ ಮೇಲೆಲ್ಲ ದೊಡ್ಡ ಇಟ್ಟು ಮತ್ತು ಒಳಗೆಲ್ಲ ಸಣ್ಣ ಸಣ್ಣ ಎಲೆ ಇಟ್ಟಿದ್ದಾರೆ. ಹಾಗೆ ಒಂದೊಂದೇ ಮಾಡಿ ನಾವು ತೊಂದರದ ಕರದಲ್ಲಿ ಇಡ್ತಾ ಇದ್ದೀವಿ. ಮತ್ತು ಒಂದು ಹೀಗೆ ವೀಡಿಯೋ ಮಾಡಿ ಹಾಕುವುದರಿಂದ ಅಂದರೆ ನೆಕ್ಸ್ಟಿಗೆ ಇದೆಲ್ಲ ಗೊತ್ತೇ ಇಲ್ಲದಿರ್ಬೋದು ಕೆಲವರಿಗೆ. ಹೀಗೆ ಮಾಡಿ ನಮಗೆ ಕೂಡ ಒಂದು ಈ ಥರ ತಿಂಡಿ ಮಾಡ್ಬೋದು ಅಂತ ಇರ್ತದೆ. ಹಾಗೆ ನೋಡುವವರಿಗೆ ಕೂಡ ಹಾಗೆ ಆಗ್ತದಲ್ಲ. ಸೊ ಇದು ನೋಡಿ, ಇದು ಮನೆಯಲ್ಲ ಆದದ್ದು. ಇದು ಹಗ್ಗ ಎಲ್ಲ ಉಂಟು, ತಂದದ್ದಂತೂ ಚಿಕ್ಕದು, ಅದಕ್ಕೆ ಹಾಕಿ ಇಡಲಿಕ್ಕೆ ಕಷ್ಟ, ಅದೆಲ್ಲ ಹೊರಗೆ ಬರ್ತದೆ. ಇದು ಸುಲಭ, ಅಂದರೆ ಇದು ನಿಲ್ತದೆ, ದೊಡ್ಡ ಇರೆ ಅಲ್ಲ, ಹಾಗೆ ಇದೆಲ್ಲ ಮಾಡಿ ಹಾಕಿ ಆಯ್ತು. ಇದು ಲಾಸ್ಟ್ ಇದು ನೋಡಿ, ಎಲ್ಲ ಇದಕ್ಕೆಲ್ಲ ಹಾಕಿ ಇದು ತುಂಬ ಸ್ವೀಟ್ ಇರೋದಾಗೆ ಲಾಸ್ಟ್ ಇದ್ದಲ್ಲ, ಹಾಗೆ ಇದು ಆಯ್ತು ನೋಡಿ. ಈ ಥರ ಇಡಬೇಕು. ಕೆಲವೊಂದು ಹೊರಗೆ ಬಂದಿದೆ ಸಣ್ಣ ಎಲೆ, ಅದರಿಂದ ಹೀಗೆ ಇಟ್ಟು ಇನ್ನು ಬೇಯ್ದೆ. ಅದು ನೋಡಿ ಹೇಗಿದೆ ಅಂತ, ಟೇಸ್ಟಿ. ಇದು ಪರಿಮಳ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ, ಅರಶಿನ ಎಲೆದು ಪರಿಮಳ. ನೆಕ್ಸ್ಟ್ ತಿನ್ನುವಾಗ ಅದು ಸ್ವೀಟ್, ಬೆಲ್ಲ ಮತ್ತು ತೆಂಗಿನ ತುರಿದೆ ಸಖತ್ತಾಗಿ ಮಾಡಿ ತಿನ್ಬೋದು ನಾವು. ತುಂಬ ಈಸಿ ಇದೆ ಅಲ್ಲ, ಇದು ಬೇಗ ಹಾಕೋದು ಮಾಡಿ. ಅಂದರೆ ಅಕ್ಕಿ ಸ್ವಲ್ಪ ನೆನೆಸಿಡಬೇಕಂತ ಮಾತ್ರ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬರ್ತದೆ. ಹೀಗೆ ಹೇಗಿದೆ ಅಷ್ಟೇ ಟೇಸ್ಟ್ ಕೂಡ ಇದೆ, ತುಂಬ ಟೇಸ್ಟ್ ಇದೆ. ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಏನಂತ. ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಹಾಗೆ ಅದು ಕೆಲವು ಅಂದರೆ ಸಂಪ್ರದಾಯ ಹಾಗೆ ವಾಡಿಕೆ ಇರ್ತದೆ, ವರ್ಷಕ್ಕೊಂದು ಸಲ ಮಾಡೋದು. ಅಂದರೆ ಮಾಡ್ಬೋದು, ಹಾಗೆಲ್ಲ ಅದು ನಾಗರ ಪಂಚಮಿಗೆ ಮಾಡಲೇಬೇಕಂತ ಹಾಗೆ ನಮ್ಮಲ್ಲಿಲ್ಲ. ನಾವು ಹೀಗೆ ಮಾಡುವ ಅಂತ. ಅಂದರೆ ತುಂಬ ದಿನ ಆಯಿತು ಇದು ಮಾಡದೆ ತಿಂಡಿ ಎಲ್ಲ. ಹಾಗೀಗ ಒಮ್ಮೆ ಅಂದರೆ ಇದು ಆಟಿ ಮುಗಿತಾ ಬಂತಲ್ಲ, ಹೀಗೆ ಮಾಡುವ ಅಂತ. ಮುಗೀತಲ್ಲ ಆಟಿ, ಹಾಗೆ ಮಾಡುವ ಅಂತ ಮಾಡಿದ್ದು. ತುಂಬ ಟೇಸ್ಟ್ ಬರ್ತದೆ. ಅಂದರೆ ಅಕ್ಕಿ ಕೂಡ ಹಾಕ್ತೇವಲ್ಲ, ತೆಂಗಿನ ತುರಿ ಮತ್ತು ಬೆಲ್ಲದು ಟೇಸ್ಟ್ ತುಂಬ ಚೆನ್ನಾಗ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಆಯಿತಾ. ಮಾಡಿ ನನಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ಸಾಕು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾವು.